ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕಿಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ವಿದ್ಯಾ ಕಾಫಿ ಅಂತ ಹೇಳಿದಾಗ ಅದಕ್ಕೆ ತದ್ರೂಪವಾಗಿ ಇನ್ನೊಂದು ಹೆಸರಿದೆ, ದಿವ್ಯಾ ಶೆಟ್ಟಿ. ಎಸ್, ಅಂದರೆ ವಿದ್ಯಾ ದಿವ್ಯಾ ಒಂದೇ ರೀತಿಯಾಗಿ ಬರುತ್ತೆ. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ದಿವ್ಯಾ ಶೆಟ್ಟಿಯವರು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ. ಯಾವ ಅಡುಗೆ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಇಬ್ಬರು ಬ್ಲ್ಯಾಕಲ್ಲಿ ಮ್ಯಾಚಿಂಗ್ ಇದ್ದೀವಿ ಅಲ್ವಾ ಮೇಡಮ್? ನಮ್ಗೆ ಇವತ್ತು ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಇವತ್ತು ಸಾಮಾನ್ಯವಾಗಿ ಗೊತ್ತಿದೆ, ನಾನು ಜಾಸ್ತಿ ಮಕ್ಕಳಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕೆ ದೊಡ್ಡವರಿಗೆ ಏನು ಹಸಿವೆ ಆಗೋದಿಲ್ವೇ? ದೊಡ್ಡವರಿಗೆ ಆಗ್ತದೆ, ದೊಡ್ಡವ್ರು ಹೇಗೂ ಅಡ್ಜಸ್ಟ್ ಆಗ್ತಾರೆ, ಆದರೆ ಮಕ್ಕಳಿಗೆ ಸ್ವಲ್ಪ ತಿನ್ಸೋದು ಕಷ್ಟ ಅಲ್ಲ. ಹಾಗೆ ಇವತ್ತಿನ 2 ಐಟಮು ಒಂದು ಸ್ಪೆಷಲಿ ಮಕ್ಕಳಿಗೋಸ್ಕರನೇ. ಹಾಗೆ ನಾವು ತಿನ್ಬೋದು, ಮಕ್ಕಳಿಗೂ ತಿನ್ನಿಸ್ಬೋದು ಅಂತ ಒಂದು ಇವತ್ತೊಂದು ಸ್ಪೆಷಲ್ ಆಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಏನಾದರೂ ಚಾಟ್ ಇರುತ್ತೆ ಅಥವಾ ಏನಾದರೂ ಇಂಥ ಸ್ನ್ಯಾಕ್ ಐಟಮ್ ಇರುತ್ತೆ? ಡೈಲಿ ನಾವು ಮಾಡುವಂಥದ್ದು ಇಡ್ಲಿ, ದೋಸೆ, ಸಜ್ಜಿಗೆ ಅಂಥದ್ರಲ್ಲೇ ಒಂದು ಚೇಂಜಸ್ ಕೊಡ್ತಾ ಇದ್ದೀನಿ ಇವತ್ತಷ್ಟೇ. ಹಾಗೆ ಫಸ್ಟ್ ಈಗ ಯಾವುದು ಸಜ್ಜಿಗೆ ಹೇಳುವಾಗ ಎಲ್ಲರ ಮುಖನೂ ಅಯ್ಯೋ ನಿಮ್ಮ ಮುಖನೇ ಈ ಥರ ಆಯಿತು. ಹಾಗೆ ಆ ಸಜ್ಜಿಗೆಯಲ್ಲೇ ಒಂದು ಚೇಂಜಸ್ ಕೊಡೋಣ ಅಂತಿದ್ದೇನೆ ಇವತ್ತು. ಹಾಗೆ ಇನ್ನೊಂದು ಸಹ ಹಾಗೆ ದೋಸೆಯೇ ಇಡೀ ದಿನ ದೋಸೆ ಬೋರ್ ಅಂತೇಳಿ ಆ ದೋಸೆಗೂ ಇನ್ನೊಂದು ಚೇಂಜಸ್ ಕೊಡೋ ಇವತ್ತು. ಓಕೆ, ಯಾರು ಯಾವುದೆಲ್ಲ ತಿನ್ನೋದಕ್ಕೆ ಮುಖ ಅಥವಾ ಮೂಗು ಮುರಿತಾರೋ ಅಂತ ರೆಸಿಪಿಯನ್ನು ನೀವು ಎಕ್ಸೈಟಿಂಗ್ ಆಗಿ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾದರೆ ತಡ ಬೇಡ, ಬನ್ನಿ ಕಿಚನ್. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದರೆ ನಮಗೀಗ ಯಾವುದು, ದೋಸೆನಾ ಅಥವಾ ಉಪ್ಪಿಟ್ಟಿಂದ ಸ್ಟಾರ್ಟ್ ಮಾಡುವ ಫಸ್ಟಿಗೆ. ಕಾಂಕ್ರೀಟ್. ಓಕೆ, ಕಾಂಕ್ರೀಟ್ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೊಂದು ಸ್ಪೆಷಲ್ ಹಾಗೆ ಮಾಡುವ. ಹೇಗೆ ಸ್ಟಾರ್ಟ್ ಮಾಡುವ? ಓಕೆ, ನಾವೀಗ ಬಣಲೆ ಇಟ್ಕೊಳ್ಳುವ. ಆಯಿಲ್ ಹಾಕ್ಬೇಕಾ? ಆಯಿಲ್ ಸ್ವಲ್ಪ ನಾವು ಗೀಯಲ್ಲಿ. ಎಸ್, ಈಗಾಗಲೇ ನಾವು ಕೇಸಿ ಅವ್ರದ್ದು ಗೀ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಇದಕ್ಕೊಂದು ಟೇಸ್ಟ್ ಇರುತ್ತಲ್ವಾ? ಹಾಕ್ಲಾ? ಹಾಂ, ಸಾಕು. ಈಗ ತುಪ್ಪ ಬಿಸಿಯಾಗಿ ಹೋಗಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ. ಒಂದು ಸ್ವಲ್ಪ ಇದರ ಚೂರು ಕಲರ್ ಚೇಂಜ್ ಆಗುವಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ವೀಕ್ಷಕರಿಗೆ ಆಗ್ಬೋದು, ಏನಿದು ಸಜ್ಜಿಗೆ ನಮ್ಗೆ ಗೊತ್ತಿಲ್ವಾ, ಇವ್ರೇನು ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗುವಾಗ ಸ್ವಲ್ಪ ಅವಾಗ ಗೊತ್ತಾಗ್ತದೆ ಇದು ಏನಿರ್ಬೋದು ಅಂತ. ಅಲ್ಲ, ಈಗ ನೀವು ಮಾಡ್ತಾ ಇರೋದು ಫಸ್ಟ್ ನಾವು ಉಪ್ಪಿಟ್ಟು ಮಾಡಿದಾಗೆ ಎಲ್ಲ ಮಾಡಿ ಮತ್ತೆ ಮಾಡುವಂಥದ್ದು? ಹೌದು, ಉಪ್ಪಿಟ್ಟು ಮಾಡಿದಾಗೆ. ಈಗ ನಾವಂದ್ರೆ ಫಸ್ಟಿಂದ ನಾವೊಂದು ರೆಸಿಪಿ ತೋರಿಸುವಾಗ ಪ್ರತಿಯೊಂದು ಕ್ರಮದಲ್ಲಿ ನಾವು ತೋರಿಸ್ತೇವೆ. ಇದು ನಿಜವಾಗ್ಲೂ ಉಪ್ಪಿಟ್ಟು ಮಾಡಿರ್ತೇವೆ, ಅದು ಉಳಿದಿರ್ತದೆ. ಅವಾಗ ಯಾವ ರೀತಿ ಅದಕ್ಕೆ ಚೇಂಜಸ್ ಕೊಡ್ಬೋದು ಹೇಳುದು ಮೇನ್. ಈಗ ಇದರಲ್ಲಿ ಬೆಳಿಗ್ಗೆ ಅರ್ಜೆಂಟಲ್ಲಿ ಉಪ್ಪಿಟ್ಟು ಮಾಡಿ ಕೊಡ್ತೇವೆ, ಎಲ್ಲ ಅಲ್ಲೆಲ್ಲೇ ಬಿಟ್ಟು ಹೋಗ್ತಾರೆ. ಸಂಜೆ ಬರುವಾಗ ಉಪ್ಪಿಟ್ಟು ಅಂದ್ರೆ ನೀವು ಫುಲ್ ಪ್ಲೇಟ್ ಹಾಕಿದ್ರು ಅದರಲ್ಲಿ ಅರ್ಧ ವಾಪಸ್ ನಿಮ್ಮ ಬಲೆಗೆ ಬಂದಿರ್ತದೆ. ಹೌದು. ಹಾಗಾಗಿ ಅವರು ಸಂಜೆ ಸ್ಕೂಲಿಂದನ ಕೆಲಸದಿಂದನ ಎಲ್ಲ ವಾಪಸ್ ಬರುವಾಗ ಅದಕ್ಕೊಂದು ಬೇರೆ ಒಂದು ರೂಪ ಕೊಟ್ಟು ಅದನ್ನೇ ಪುನಃ ತಿನ್ನಿಸ್ಬೇಕು ಅವರಿಗೆ. ಬಾರಿ ಬಿಟ್ಟು ಹೋಗ್ತೀರಾ? ಮಾಡ್ತೀನಿ ನಿಮಗೆ ಅಂತ ಹೇಳಿ ಹಾಕೊಳ್ಳುವ. ತೆಗೆಯುದಾ? ಹಾಂ, ಈ ಬೌಲಿಗೆ ಹಾಕೊಳ್ಳುವ ಸ್ವಲ್ಪ. ಇನ್ನು ಓಕೆ, ಇದೇ ಬಾಣಲೆಗೆ ನಾವು ಸ್ವಲ್ಪ ಎಣ್ಣೆ ಹಾಕೋಣ.
ಸೊ ಸನ್ ಪ್ರೀಮಿಯಂ ರಿಫೈನ್ಡ್ Refined oil. ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಸಾಕು ಸಾಕು. ನಮಗೆ ಒಗ್ಗರಣೆಗೆ ತಕ್ಕದ್ದು. ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ನಾನು ಜೀರಿಗೆ ಹಾಕ್ಕೊಳ್ತೇನೆ. ಸೊ ಏನೇ ಮಾಡಿ ಈ ಉಪ್ಪಿಟ್ಟು ಮಾಡಿದರೂ ಕೂಡ ಈಗ ನಮ್ಮ ಈ ಕಡೆ ದಕ್ಷಿಣ ಕನ್ನಡ ಸೈಡ್ ಸಜ್ಜಿಗೆ ಬಜ್ಜಿ ಅದಕ್ಕೊಂದು ಕಾಂಬಿನೇಷನ್ ಕೊಡ್ತಾರೆ. ಹೌದು, ಅದು ಸಂತೋಷ್ ರೈಸ್ ಮಿಲ್ಸ್ ಅವರ ಈ ಬಿಳಿ ಅವಲಕ್ಕಿ ಇದೆಲ್ಲ ಡಬಲ್ ಸ್ಟಾರ್ ಅವಲಕ್ಕಿ, ಅದರಿಂದ ಮಾಡಿದ ತುಂಬ ನೀವು ಇದು ಹೇಗೆ ಅಂದರೆ ಪೇಪರ್ ಅವಲಕ್ಕಿ, ಅದು ಪೇಪರ್ ಅವಲಕ್ಕಿ ಆದರೂ ಒಳ್ಳೆ ಪೇಪರ್ ಥರ ಗರಿ 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 ಗರಿಯಾಗಿ ಬರ್ತದೆ. ಹೌದು, ಫ್ರೆಶ್ ಪೇಪರ್ ಇದ್ರೆ ಹೇಗಿರುತ್ತೆ ಆ ಥರ. ಹೌದು. ಸೊ ಅದರಲ್ಲೂ ವೆರೈಟಿ ಇದೆ ನಿಮಗೆ. ಕುಚ್ಚಲಕ್ಕಿಯಿಂದ ಕೂಡ ಮಾಡ್ತಾರೆ. ಹೌದು. ಸೊ ಕೆಂಪು ಅವಲಕ್ಕಿ, ಕೆಂಪು ಅದು ಅವಲಕ್ಕಿ. ಇನ್ನೂ ಟೇಸ್ಟ್ ಜಾಸ್ತಿ. ಈಗ ಸ್ವಲ್ಪ ನಾನು ಒಣಮೆಣಸು ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಇದು ನಮಗೆ ಎಷ್ಟು ಟೇಸ್ಟಿಗೆ ತಕ್ಕ ಹಾಕೊಂಡ್ರೆ ಸಾಕು. ಸ್ವಲ್ಪ ಹಳದಿ ಪೌಡರ್. ಓಕೆ. ಹಾಗೆ ಸ್ವಲ್ಪ ನೀರುಳ್ಳಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ಏನು ಕಂದು ಬಣ್ಣ ಬರಬೇಕು ಅಂತ ಹಾಗೇನಿಲ್ಲ, ಸ್ವಲ್ಪ ಆದರೆ ಆಯಿತು. ಈ ತುಪ್ಪ ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಅದೊಂದು ಫ್ಲೇವರ್ ಚೇಂಜ್. ಜೀರಿಗೆ ಅದಕ್ಕೋಸ್ಕರ ಹಾಕಿದ್ದು, ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಅಂತ. ಓಕೆ. ನೀವು ಯೂಶ್ವಲ್ ಉಪ್ಪಿಟ್ಟು ಮಾಡುವಾಗಲೂ ಜೀರಿಗೆ ಹಾಕ್ತೇವೆ. ಇಲ್ಲ, ನಾವು ಸಾಸಿವೆ ಕೂಡ ಹಾಕ್ತೇವೆ, ಆದರೆ ಈ ರೆಸಿಪಿ ಮಾಡುವಾಗ ಜೀರಿಗೆ ಬೇಕಾಗ್ತದೆ. ಹೌದು. ನಾನು ಹಾಗೆ ಅನ್ಕೊಂಡೆ, ಯೂಶ್ವಲಿ ನಾವು ಉಪ್ಪಿಟ್ಟು ಮಾಡುವ ಜೀರಿಗೆ ಹಾಕೋದಿಲ್ಲ. ಹೌದು ಹೌದು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ತೀವಿ. ಇದು ಜೀರಿಗೆ ಹಾಕಿ ಹಾಕಿದ್ದೀರಿ. ಫ್ರೈ ಆಗಿ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಲ ನೋಡ್ಕೊಳ್ಳಿ. ಹಾಂ, ಸಾಕು. ಈಗ ಸ್ವಲ್ಪ ಉಪ್ಪು. ಈಗ ಇದೊಂದು ಚೂರು ಕುದಿ ಬರಲಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಆಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಎಲ್ಲ ರವೆಯನ್ನು ಹಾಕೋಣ. ಅದು ಹೇಳುವಾಗ ಎಷ್ಟು ಸುಲಭದಲ್ಲಿ ಉಪ್ಪಿಟ್ಟು ತುಂಬಾ ಸುಲಭ ಅಂತ ಹೇಳ್ತಾರೆ. ಉಪ್ಪಿಟ್ಟಿಗೂ ಕೆಲಸ ಆದ್ರೆ ಅಲ್ಲ, ಅದು ಮಾಡುವಾಗ ಕರೆಕ್ಟಾಗಿ ಮಾಡದಿದ್ರು ಕೂಡ ಸರಿ ಬರೋದಿಲ್ಲ. ಹೌದು, ಅದು ಇಷ್ಟೇ ಪ್ರಮಾಣ ನೀರು ಈ ಥರವೇ ಅದಕ್ಕೆ ಅಂದರೆ ಹಾಕುವಾಗ ಉದುರಾಗಿ ಬರಬೇಕು ಅಂತ ಹೇಳಿದ್ರೆ ಕುದಿಬೇಕು. ಕುದಿ ಬಂದ ನಂತರವೇ ಹಾಕಬೇಕು. ಕೈ ಆಡಿಸ್ತಾ ಇರಬೇಕು. ಅದಕ್ಕೆ ಗಂಟು ಕಟ್ಕೊಳ್ಬಾರ್ದು. ಸೊ ಇಷ್ಟೆಲ್ಲ ಪ್ರೋಸೆಸ್ ಇರುವಂಥ ಒಂದು ರೆಸಿಪಿ, ಅದನ್ನು ಎಷ್ಟು ತಾತ್ಸಾರದಲ್ಲಿ ಹೇಳ್ತಾರೆ. ಹೌದು, ಉಪ್ಪಿಟ್ಟು ಇವು ಬೇಡ, ನಮಗೆ ಬೇಡ, ನಮಗೆ ಬೇಡ. ಆಯ್ತು, ಇದೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೀಗ ಅಂದರೆ ನಾನು ಜಾಸ್ತಿ ನೀರು ಹಾಕಲಿಲ್ಲ, ಯಾಕಂದರೆ ನಮ್ಗೆ ಈಗ ಇನ್ನೊಮ್ಮೆ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿಕ್ಕಿದೆ. ಆಗ ಅದು ಇನ್ನೊಮ್ಮೆ ರವೆ ಎಲ್ಲ ಬೇಯ್ತದೆ. ಹಾಗೆ ಈಗ ಇಷ್ಟಕ್ಕೆ ನಾವು ಆಫ್ ಮಾಡ್ಕೊಳ್ಳುವ. ಸ್ವಲ್ಪ ತಣ್ಣಗಾಗ, ಒಂಚೂರು ತಣ್ಣಗಾಗಲಿ. ಓಕೆ. ಸೊ ಇದು ತಣ್ಣಗಾದ್ಮೇಲೆ ನೆಕ್ಸ್ಟ್ ಇನ್ನು. ಹೌದು ಹೌದು. ಓಕೆ ಓಕೆ. ಈಗ ತಣ್ಣಗಾಗಿದೆ. ನಾವೀಗ ಚೂರು ಬೌಲಿಗೆ ಹಾಕೊಳ್ಳೋಣ. ಹೆಲ್ಪ್ ಮಾಡಲಾ? ಓಕೆ, ನಾನು ಹಾಕೊಳ್ತೇನೆ. ಓಕೆ. ಈಗ ನಾವು ಇದನ್ನು ಸರಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕೆಲ್ಲ. ಓಕೆ. ಈಗ ಗೋಧಿ ನುಚ್ಚಿಂದ ಕೂಡ ಕೆಲವು ಸರಿ ಈ ಉಪ್ಪಿಟ್ಟು ರೀತಿಯಲ್ಲಿ ಮಾಡ್ತಾರೆ. ಹೌದು, ಅದನ್ನು ಕೂಡ ಈ ರೆಸಿಪಿಯನ್ನು ಎಸ್ಪೆಷಲಿ ಉಳಿದ್ರೆ ಮಾಡ್ಬೋದು. ಹಾಂ, ಮಾಡ್ಬೋದು. ಓಕೆ. ನಾವೀಗ ಸ್ಮಾಲ್ ಸ್ಮಾಲ್ ಬಾಲ್ಸ್ ಮಾಡ್ಕೊಳ್ವ. ಒಂದು ಪ್ಲೇಟ್ ತಗೊಳ್ಳಿ. ಓಕೆ. ಈಗ ನಾವೆಲ್ಲ ಚಿಕ್ಕ ಚಿಕ್ಕ ಒಂದು ಉಂಡೆ ಮಾಡ್ಕೊಳ್ವ. ಇದು ಯಾವ ಸೈಜಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಹೇಳಿದ್ದೆಲ್ಲ ಮಕ್ಕಳಿಗೆ ಒಂದು ಚೂರು ಅದು ಅಟ್ರಾಕ್ಟ್ ಮಾಡಬೇಕು ಅಂತೇಳಿ ಹಾಗೆ ಸ್ಮಾಲ್ ಸ್ಮಾಲ್ ಗೋಲ್ಸ್ ಮಾಡ್ತಾ ಇದ್ದೇನೆ ನಾನು. ಇದು ಈವ್ನಿಂಗ್ ಸ್ನ್ಯಾಕ್ ಥರ ನೀವು ಇದು ಮಾಡ್ತೀರಾ, ಅಥವಾ ಇಫ್ ಸಪೋಸ್ ನಾವು ಉಪ್ಪಿಟ್ಟು ಬೇಡ ಬೆಳಗ್ಗೆ ಮಾಡ್ಕೊಳ್ಬೋದು. ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ಯೂಸ್ ಮಾಡ್ಕೊಳ್ಬೋದು. ನೀವಾಗಲೇ ಹೇಳಿದ್ರಿ ವಿದ್ಯಾ ಕಾಫಿ ಜೊತೆಗೆ ದಿವ್ಯ ಸ್ಪೆಷಲ್ ರೆಸಿಪಿ ಒಂದು ಇವತ್ತಿನ ಎಪಿಸೋಡಿಗೆ ಅಂತೇಳಿ. ಹಾಗೆ ಈವ್ನಿಂಗ್ ಕಾಫಿಗೂ ಇದು ಅದ್ರ ಜೊತೆಗೆ ಚೆನ್ನಾಗಿ. ಹೌದು. ಓಕೆ. ಈಗೆಲ್ಲ ನಾವು ಚಿಕ್ಕ ಚಿಕ್ಕ ಬಾಲ್ಸ್ ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳುವ. ಓಕೆ.
ಸೊ ಆಲ್ರೆಡಿ ಇದರಲ್ಲಿ ನೀರು ನೀರು ಇದೆ. ಹಾಂ ಓಕೆ. ನೀರು ಬಿಸಿ ಬರಬೇಕು. ಸ್ಟೀಮ್ ಬಂದ ಮೇಲೆ ಹಾಕಿದರೆ ಬೇಗ ಬೇಯ್ತದೆ. ಆಲ್ರೆಡಿ ಬೆಂದಿದೆ ಅಲ್ವಾ? ಆಲ್ರೆಡಿ ಬೆಂದಿದೆ. ಮತ್ತೆ ಪುನಃ ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ. ಈಗ ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಳ್ಳುವಾಗ ಬಿಟ್ಕೊಳ್ಳೋದಿಲ್ಲ ಅದು. ಹಾಗೆ ಹಾಂ ಓಕೆ ಓಕೆ. ಅದೇ ನಾನು ಎನಿಸ್ತಾ ಇದ್ದೆ ಮೊದಲೇ ಆಲ್ರೆಡಿ ಇದು ಬೆಂದಿರುವಾಗ ಹೌದು ನಾವು ತಿನ್ನುವಾಗ ಅದು ಕರೆಕ್ಟ್ ಆಗಿರಬೇಕು. ಯಾಕಂದರೆ ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದಕ್ಕೆ ಸುಮಾರು ಕೆಲಸ ಇದೆ. ಅವಾಗ ಇದು ಬಿಟ್ಕೊಳ್ಳೋದಿಲ್ಲ, ಪುಡಿ ಆಗೋದಿಲ್ಲ. ಅದಕ್ಕೆ ಒಂದು ಸ್ಟೀಮ್ ಮಾಡ್ಕೊಳ್ಳೋದು. ನಾವು ಬಿಸಿಯಾಗಿದೆ ಈಗ. ನಾವು ಇದನ್ನೀಗ ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ಎಷ್ಟೊತ್ತು? 5 ನಿಮಿಷ ಸಾಕು. 5 ನಿಮಿಷ ಸ್ಟೀಮ್ ಮಾಡಿ ಸಾಕು. ಎಸ್ ಮೇಡಮ್. ಇದು ಈಗ ರವೆಯಿಂದ ಮಾಡುವಾಗ ಒಂದ್ಸರಿ ಬೆಂದಿದೆ ಈ ಥರ ಮಾಡ್ತೀವಿ. ಅವಲಕ್ಕಿಯಿಂದ ಅಂತ ಹೇಳಿದ್ರಿ. ಅವಲಕ್ಕಿಯಿಂದ ಮಾಡುವಾಗ ನಾವು ಅದನ್ನೇನು ಬೇಯಿಸೋದಿಲ್ಲ, ಏನಿಲ್ಲ. ಈಗ ಅವಲಕ್ಕಿ ಅದು ದಪ್ಪ ಅವಲಕ್ಕಿಯಿಂದ ಮಾಡೋದಾ ಏನು? ದಪ್ಪ ಅವಲಕ್ಕಿಯಿಂದ ಮಾಡೋದು. ಹೌದು. ಓಕೆ. ಸೊ ಅದು ಮಾಡುವಾಗಲೂ ಕೂಡ ಈ ಥರ ಸ್ಟೀಮ್ ಮಾಡಬೇಕಾ? ಇಡಬೇಕು. ಹೌದು, ಇಡಬೇಕಾಗ. ಹೌದು. ಸೊ ಇದು ಸಾಕ ಈಗ? ಸಾಕು. ಈಗ ಒಂದು 5 ನಿಮಿಷ ಆಯ್ತು. ಈಗ ನಾವಿನ್ನು ತೆಗೆಯುವ. ಹಾಕೊಂಡ್ಲಾ? ಓಕೆ. ಎಸ್. ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಳ್ಳುವ. ಇದೆಲ್ಲ ಸ್ಟೀಮ್ ಆಗಿದ್ದು ಬಾಲನ್ನು ಈಗ ತೆಗೆದಿಟ್ಕೊಳ್ಳುವ. ಇದು ಬೇಡಲ್ಲ ಇನ್ನು? ಇನ್ನು ಅದು ಬೇಡ. ಈಗ ಇನ್ನೊಂದು ಲಾಸ್ಟ್ ಒಂದು ಕೆಲಸ ಇನ್ನೂ ಬಾಕಿ ಆಗಿದೆ ಇದರದ್ದು. ಓಕೆ. ಏನು? ಈಗೊಂದು ಬಣಲೆ ಇಟ್ಕೊಂಡು ಲಾಸ್ಟ್ ಇದಕ್ಕೊಂದು ಸರಿಯಾದ ಒಂದು ರೂಪವನ್ನು ಕೊಡುವ. ಈಗ ಸರಿಯಾದ ರೂಪ ಕೊಡಬೇಕು ಅಂದರೆ ಆಲ್ರೆಡಿ ಒಂದು ರೂಪ ಕೊಟ್ಟಿದ್ದೇವೆ. 2 ರೂಪ ಕೊಟ್ಟಿದ್ದೇವೆ. ಈಗ ಇನ್ನೊಂದು ರೂಪ ಕೊಡಬೇಕೀಗ. ಓಕೆ ಓಕೆ. ಈ ಬಣಲೆ ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಹಾಕೊಳ್ಳುವ. ಪ್ರೀಮಿಯಂ ರಿಫೈನ್ಡ್ ಸಾಕಲ್ಲ? ಸಾಕು. ಇದಕ್ಕೆ ಸ್ವಲ್ಪ ನಮಗೆ ಬೇಕಾದಷ್ಟು ಆಗ ಅದರಲ್ಲಿ ಇದೆ. ಈಗ ಇದಕ್ಕೆ ಚೂರು ಹಾಕೊಳ್ಳುವ ಸ್ವಲ್ಪ ಟೇಸ್ಟಿಗೆ. ಇದು ಸ್ವಲ್ಪ ಸ್ಪೈಸಿ ಇರ್ತದೆ. ಹೌದು. ಸ್ವಲ್ಪ ನೀರುಳ್ಳಿ. ಈಗ ಸ್ವಲ್ಪ ಸರಿಯಾಗಿ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳುವ ನೀರುಳ್ಳಿ. ಸೊ ಇದು ನೀವು ಮನೆಯಲ್ಲಿ ಮಾಡಿದಾಗ ರೆಸ್ಪಾನ್ಸ್ ಹೇಗಿತ್ತು? ಉಳಿದ ಉಪ್ಪಿಟ್ಟಿಂದ ಮಾಡಿದ್ರಿ ಅಂತ ಯಾರಿಗಾದ್ರೂ ಗೊತ್ತಾಯ್ತಾ ಅಥವಾ ಇಲ್ಲ? ಫಸ್ಟಿಗೆ ಗೊತ್ತಾಗಲಿಲ್ಲ. ಮತ್ತು ನಾವು ಹೇಳಿದ ಮೇಲೆ ಗೊತ್ತಾಯ್ತು ಅದು. ಆಗ ನೀವು ಮಾಡಿ ಕೊಟ್ಟಾಗ ಗೊತ್ತಾಗಲಿಲ್ಲ. ಓಹೋ. ತಿಂದೆಲ್ಲ ಆದಮೇಲೆ ಗೊತ್ತಾಯ್ತು. ಈಗ ಅಮ್ಮ ಏನೋ ಕಿತಾಪತಿ ಮಾಡಿದ್ದಾರೆ ಇದರಲ್ಲಿ ಅಂತ ಹೇಳಿ. ಫ್ರೈ ಆಯಿತು. ನನಗೆ ಸ್ವಲ್ಪ ಇದಕ್ಕೆ ಮ್ಯಾಗಿ ಮಸಾಲ ಟೇಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನಾವು ಆಲ್ರೆಡಿ ಮನೆಯಲ್ಲಿ ಯಾವುದೇ ಒಂದು ಮಸಾಲ ಪೌಡರ್ ಯೂಸ್ ಮಾಡ್ತೇವೆ. ಸೊ ನಮ್ಮಲ್ಲಿ ಯಾವುದಿದೆ ಅದನ್ನು ನಾವು ಮಸಾಲ ಪೌಡರ್ ಸ್ವಲ್ಪ ಹಾಕೊಳ್ಳುವ. ಇದಕ್ಕೆ ಬೆಸ್ಟ್ ಮಸಾಲ ಇಲ್ಲೊಂದಿದೆ ನಮ್ಮದು, ನಾನಾ ಮಸಾಲ. ಓಕೆ. ಒಳ್ಳೆ ಅರೋಮ. ನೀವು ಇದರಲ್ಲಿ ಸಾಂಬಾರು ಮಾಡ್ಬೋದು. ಹಾಕಲ್ಲ ನಾನೇ? ಸಾಂಬಾರು ಮಾಡ್ಬೋದು ಅಥವಾ ಚಿಕನ್ ಗ್ರೇವಿಗೂ ಹಾಕ್ಬೋದು. ಈ ಥರ ಮಸಾಲೆಗೂ ಹಾಕ್ಬೋದು. ಯಾವುದಕ್ಕೂ ಹಾಕ್ಲ ಎಲ್ಲ ಸ್ಲೋ ಇಟ್ಕೊಳ್ಳುವ. ಎಷ್ಟು ಹಾಕ್ಲಿ? ಸಾಕು. ನೋಡಿ ಈಗ ಆರಾಮ. ಎಸ್. ಕೈ ಆಡಿಸ್ಬೇಕು. ಈ ಬಾಲ್ಸ್ ಎಲ್ಲ ಹಾಕೊಳ್ಳುವ ಇದಕ್ಕೆ. ಸ್ವಲ್ಪ ಮೆಲ್ಲ ಮಾಡ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಪುಡಿ ಆಗ್ತದೆ. ಅಂದರೆ ಅದು ಬಿಸಿ ನಾವು ಸ್ಟೀಮ್ ಮಾಡಿ ತಣ್ಣಗಾದ್ಮೇಲೆ ಹಾಕೊಳ್ಬೇಕು. ನಾವೀಗ ಬಿಸಿ ಇರುವಾಗ ಹಾಕೊಂಡ್ರೆ ಈ ಥರ ಹುಡಿ ಆಗುತ್ತೆ. ಸ್ವಲ್ಪ ಮೇಲಿಂದ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಪುಂಡಿ ಸುಕ್ಕ ಆಯಿತು. ಪುಂಡಿ ಸುಕ್ಕ ಥರವೇ ಸಜ್ಜಿಗೆಯಲ್ಲೊಂದು ನಾವು ಡ್ರೈ ಸುಕ್ಕ ತಯಾರಿಸಿದ್ದೇವೆ. ಓಕೆ. ಆಫ್ ಮಾಡ್ಕೊಳ್ಳುವ. ಆಪ್ಷನಲ್. ಬೇಕಿದ್ರೆ ನಮಗೆ ಸ್ವಲ್ಪ ಶುಗರ್ ಬೇಕಾದರೆ ಹಾಕೊಳ್ಬೋದು. ಹಾಗೆ ಸೊ ಇಲ್ದಿದ್ರೆ ಅದರದೇ ಉಪ್ಪು ಎಲ್ಲ ಸಾಕಾಗ್ತದೆ. ಹೌದು. ನಾವೆಲ್ಲ ಹಾಕಿದ್ದೇವೆ ಆಲ್ರೆಡಿ. ಏನು ಸಾಲ್ಟ್ ಏನು ಹಾಕಲಿಲ್ಲ, ಬೇಕಂತಿಲ್ಲ. ಅದೇ ಸಾಕಾಗ್ತದೆ. ಹೌದು. ಸೊ ಇನ್ನು ಸರ್ವ್ ಮಾಡೋದಾ? ಇನ್ನು ಸರ್ವ್ ಮಾಡ್ಕೊಳ್ಳೋಣ.
ಎಸ್ ಮೇಡಮ್. ಓಕೆ, ಈಗ ನಾವು ಸರ್ವ್ ಮಾಡ್ಕೊಳ್ಳುವ. ಸ್ಪೆಷಲ್ ರೆಸಿಪಿ ಮಾಡ್ಲಾ? ಏನೋ ನಾವು ಸ್ವಲ್ಪ ಹೊತ್ತು ತಯಾರಿಸಿದ್ದೇವೆ. ಹಾಗೆ Yes, ಒಂದು ಅಲ್ಲೇ ಇಟ್ಕೊಳ್ಳಿ. ಸರ್ವಿಂಗು ಅಷ್ಟೇ ಚೆನ್ನಾಗಿದ್ದರೆ ನೋಡಲಿಕ್ಕೆ ಒಳ್ಳೆ ಕಾಣ್ತದೆ. ಓಕೆ, ಸ್ವಲ್ಪ ಮೇಲಿಂದ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಈಗ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ರುಚಿ ರುಚಿಯಾಗಿ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಿ. ಖಂಡಿತವಾಗ್ಲು ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇಂಥದ್ದು ಅಂದರೆ ಉಳಿದಿರೋದ್ರಲ್ಲಿ ಏನಾದರೂ ಡಿಫ್ರೆಂಟ್ ಮಾಡ್ತೀನಿ ಅಂದರೆ ಎಲ್ರಿಗೂ ಕೂಡ ಸ್ವಲ್ಪ ಕುತೂಹಲ ಜಾಸ್ತಿ. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಉಳಿದಿರುವಂಥ ಉಪ್ಪಿಟ್ಟೇನಾದರೂ ಇದ್ದರೆ ಇದನ್ನು ಖಂಡಿತವಾಗ್ಲೂ ತಯಾರಿಸ್ಬೋದು. ಉಳಿದಿರೋದ್ರಲ್ಲೇ ಮಾಡಬೇಕು ಅಂತಿಲ್ಲ, ಫ್ರೆಶ್ ಆಗೂ ಕೂಡ ಮಾಡ್ಬೋದು. ಬಟ್ ಯಾವಾಗಲೂ ಉಪ್ಪಿಟ್ಟೆಲ್ಲ ಮಾಡಿದಾಗ ಏನಾದರೂ ಸ್ವಲ್ಪ ಉಳಿದೋಗುತ್ತೆ, ಆವಾಗ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಸೊ ಹೇಗೆ ತಯಾರಿಸೋದು ಈ ಸ್ಪೆಷಲ್ ರೆಸಿಪಿ ಮತ್ತೊಮ್ಮೆ ನೋಡಿ. ಸ್ಪೈಸಿ ರವಾ ಬಾಲ್ಸ್ ತಯಾರಿಸುವ ವಿಧಾನ. ಮೊದಲು 1 ಚಮಚ ತುಪ್ಪದಲ್ಲಿ 1 ಕಪ್ ರವೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಒಣಮೆಣಸು, ಅರಶಿನ ಪುಡಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ನಂತರ ಹುರಿದ ರವೆ ಸೇರಿಸಿ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ನಾದಿಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿ ಹಬೆಯಲ್ಲಿ 5 ನಿಮಿಷ ಬೇಯಿಸಿ. ತಣ್ಣಗಾದ ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು 1 ಚಮಚ ನೂಡಲ್ಸ್ ಮಸಾಲ ಪುಡಿ, 1 ಚಮಚದಷ್ಟು ಚಿಕನ್ ಮಸಾಲ ಪುಡಿ, ಬೇಯಿಸಿದ ಉಂಡೆಗಳನ್ನು ಹಾಕಿ ಬೆರೆಸಿ. ಬಳಿಕ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಕೊಳ್ಳಿ. ಈಗ ತಯಾರ್ ಸ್ಪೈಸಿ ರವಾ ಬಾಲ್ಸ್. ಸ್ಪೈಸಿ ಆಗಿರುವಂಥ ರವಾ ಬಾಲ್ಸ್ ತಯಾರಾಯಿತು. ಸೊ ನೆಕ್ಸ್ಟ್ ರೆಸಿಪಿ ಅದು ಕೂಡ ದೋಸೆಯಿಂದ ಅಂತ ಹೇಳಿದ್ದಾರೆ. ಸೊ ಏನಿದೆ, ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೋರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ ಆ್ಯಂಡ್ ವಿದ್ಯಾ ಕಾಫಿ. ಸೊ ವಿದ್ಯಾ ಜೊತೆಗೆ ದಿವ್ಯಾ ಅಂತ ಆಗಲೇ ಹೇಳಿದ್ದೆ. ಈಗ ದಿವ್ಯಾ ಅವರ ಯಾವ ಸ್ಪೆಷಲ್ ರೆಸಿಪಿ ಮೇಡಮ್? ಯಾವುದು? ಈಗ ದೋಸೆಯಿಂದ ಇನ್ನೊಂದೇನಾದರೂ ಪ್ರಯೋಗ ಮಾಡುವ ಅಂತ ಹೇಳಿ. ಖಾಲಿ ದೋಸೆ ಅಂತ ಹೇಳಿದ್ರಿ. ಹೌದು. ಸೊ ದೋಸೆಯಿಂದ ಏನೆಲ್ಲ ಪ್ರಯೋಗ ಮಾಡೋದಕ್ಕಾಗುತ್ತೆ? ದೋಸೆಯಲ್ಲಿ ಸಾಮಾನ್ಯವಾಗಿ ಹೀಗೆ ಈರುಳ್ಳಿ ದೋಸೆ, ಮಸಾಲೆ ದೋಸೆ ಅದೆಲ್ಲ ಅಂತೂ ಮಾಡ್ಬೋದು ಅಂತೇಳಿ. ಅದೇ ಈ ದೋಸೆ ಹಿಟ್ಟನ್ನು ನಾವು ಯೂಸ್ ಮಾಡಿ ಈ ಮಕ್ಕಳಿಗೋಸ್ಕರ ಚಿಕ್ಕ ಚಿಕ್ಕ ಬಟನ್ ದೋಸೆ ಮಾಡಿ ಅದಕ್ಕೊಂದು ಚಿಲ್ಲಿ ಟೈಪ್ ಮಾಡಿ ಕೊಟ್ಟರೆ ಹೇಗಿರ್ಬೋದು? ಬಟನ್ ತುಂಬ ಇದು ತುಂಬ ಕೆಲಸ. ಮಕ್ಕಳು ದೋಸೆ ಆಗಬೇಕಲ್ಲ. ಹೌದು, ಮಕ್ಕಳು ತಿನ್ನಲೇಬೇಕಂದ್ರೆ ನಮಗೊಂಚೂರು ಪೇಷನ್ಸ್ ಬೇಕಲ್ವಾ? ಹಾಗೆ ಇದು ಬರೀ ಮಕ್ಕಳಿಗೆ ಮಾತ್ರ ಮಾಡಿಕೊಡೋದು, ದೊಡ್ಡವರಿಗೆ ಮಾಡಿಕೊಡ್ಲಿಕ್ಕಿಲ್ಲ. ದೊಡ್ಡವರು ಅದರೊಟ್ಟಿಗೆ ಟೇಸ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡವರಿಗೆ ಮಾಡಿಕೊಡೋದು ಸಾಕಾಗ್ತದೆ, ತುಂಬಾ ಬೇಕು. ಹೌದು, ಅದಕ್ಕೆ. ಓಕೆ, ಹೌದು. ನಾವು ದೋಸೆದು ತವ ಇಟ್ಕೊಳ್ಳಿ. ಸೊ ಹಿಟ್ಟು ತಂದಿದ್ದೀರಿ? ಹಿಟ್ಟು ಆಲ್ರೆಡಿ ರೆಡಿ ಇದೆ. ಸಾಮಾನ್ಯ ಈಗ ದೋಸೆ ಹಿಟ್ಟು ಬೆಳಿಗ್ಗೆ ಮಾಡಿ ಉಳಿದಿರ್ತದೆ, ಅವಾಗ ಈವ್ನಿಂಗ್ ಈ ಥರ ಎಲ್ಲ ಮಾಡಿ ಮಕ್ಕಳು ಬರುವಾಗ ರೆಡಿ ಮಾಡಿ ಕೊಡ್ಬೋದು. ಹಾಗೆ ಆಯಿಲ್ ಹಾಕ್ಲಾ? ಬೇಡ, ಆಯಿಲ್ ಬೇಡ. ಈಗ ಸ್ವಲ್ಪ ಸರಿ ಬಿಸಿ ಆಗಲಿ ಜೋರು. ಸೊ ಇದು ತುಂಬ ಅಂದರೆ ಮಸಾಲೆ ದೋಸೆಗೆಲ್ಲ ಹಾಕಿದಾಗೆ ತೆಳು ದೋಸೆ ಥರ ಇಲ್ಲ, ತೆಳು ಇಲ್ಲ. ನಾವು ದಪ್ಪ ಆಗಲೇ ಬಟನ್ ಅಂತ ಹೇಳಿದೆ, ಹಾಗೆ ಸ್ವಲ್ಪ ದಪ್ಪದಲ್ಲಿ ಹಾಕೊಳ್ತಾ ಹೋಗಬೇಕು. ಒಂದೊಂದೇ ಬಟನ್ ಹಾಕೊಳ್ತಾ ಹೋಗೋಣ ನಾವು. ಸೊ ಈ ಥರ ಎಲ್ಲ ದೋಸೆ ಮಾಡಬೇಕಾದ್ರೆ ಮಕ್ಕಳಿಗೆ ಮಾಡಿಕೊಡೋದಲ್ವ, ಮಕ್ಕಳ ಹತ್ರನೇ ಮಾಡಿಸ್ಬೋದು. ಯಾಕೆಂದರೆ ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ. ಪೇಂಟಿಂಗ್ ಮಾಡಿದಾಗೆ ಸ್ವಲ್ಪ ಹಾಕ್ತಾ ಹೋಗ್ತಾರೆ. ಹೌದು, ಸ್ವಲ್ಪ ಇದಕ್ಕೆ ಮೇಲಿಂದ
ಒಂದು ಖಾರ ಟೇಸ್ಟ್ ಬರಲಿಕ್ಕೆ ಸ್ವಲ್ಪ. ಈಗ ನಾವು ಸ್ವಲ್ಪ ಆಯಿಲ್ ಹಾಕೊಳ್ಳೋ ಮೇಲಿಂದ. ಸುತ್ತ ಹಾಕ್ಲಾ? ಹಾಂ, ಸುತ್ತ ದೋಸೆ ಸುತ್ತ ಹಾಕೊಂಡ್ರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು ಅಂತ ಅನಿಸುತ್ತೆ. ಸಾಕಾ? ಹಾಂ, ಸಾಕು ಸಾಕು. ತಿರುಗಿಸ್ಕೊಂಡು ಎಲ್ಲ. ಇದು ಈ ಥರ ದೋಸೆ ಮಾಡೋ ಬದಲು ಈ ಅಪ್ಪದ ಕಾವಲಿ ಇರುತ್ತಲ್ವಾ, ಅದಕ್ಕೆ ಹಾಕಿ ಮಾಡಿದ್ರೆ ಹೇಗೆ? ಅದನ್ನು ಹಾಕೊಳ್ಬೋದು, ಆದರೆ ಸ್ವಲ್ಪ ಇನ್ನು ಇದಕ್ಕಿಂತ ದಪ್ಪ ಬರ್ತದೆ ಅದು. ತೆಳುವಾಗಿ ತೆಳುವಾಗಿ ಸಹ ಮಾಡ್ಕೊಳ್ಬೋದು. ಇದು ನಾವು ದೋಸೆ ಅಂತ ಹೇಳುವಾಗ ಹಾಗೆ ಆ ಟೈಪಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೇವಂತೆ. ಈಗ ಸ್ವಲ್ಪ ನಾವು ಹಿಟ್ಟು ಹಾಕೋದ್ರಲ್ಲಿ ಬೇಗ ಇದು ರೋಸ್ಟ್ ಆಗ್ತದೆ. ಒಂದು ಕಡೆ ರೋಸ್ಟ್ ಆಗ್ತಾ ಇರುವಾಗ ಇನ್ನು ಸ್ವಲ್ಪ ಮಧ್ಯದಲ್ಲಿ ಹಾಕೊಳ್ಳೋದಲ್ಲ? ಹೌದು, ಐಡಿಯಾಸ್ ಕೊಡ್ತಾ ಇದ್ದೀನಿ ಸೈಡಲ್ಲಿ. ಹೌದು. ಕಾದಿರೋದನ್ನ ತೆಗಿಬೋದು. ಇನ್ನು ತೆಗೆಯುವ ಸಾಕು, ರೋಸ್ಟ್ ಆಗಿದ್ದು. ರೆಡಿಯಾಗಿದೆ, ಎಲ್ಲ ತೆಗೆದಿಟ್ಕೊಳ್ಳುವ. ಪುಟ್ಟ ಪುಟ್ಟ ದೋಸೆ ಆದರೆ ಈಸಿ ಅಲ್ವಾ? ಈಸಿ, ಹೌದು. ಒಟ್ಟಿಗೆ ಹಾಕಿ ಬಗ್ಸಿದ್ರೆ ಆಯ್ತು. ಇದು ಆಫ್ ಮಾಡಬೇಕಾ ಹೇಗೆ? ಬೇಡ, ಈಗ ಇರಲಿ. ನಾವೀಗ ಇದಕ್ಕೆ ಕಡಾಯಿ ಇಟ್ಕೊಳ್ಳುವ. ಕಡಾಯಿ. ಇದಕ್ಕಿನ್ನು ಬಿಸಿ ಆಗೋದು, ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಸಾಕಾ? ಹಾಂ, ಸಾಕು ಸಾಕು. ಈಗ ಎಣ್ಣೆ ಬಿಸಿಯಾಗಿದೆ. ಬೆಳ್ಳುಳ್ಳಿ ಸ್ಮಾಲ್ ನಾನು ಪೀಸ್ ಮಾಡ್ಕೊಂಡಿದ್ದೇನೆ. ಇದು ಚಿಲ್ಲಿ ಟೈಪಲ್ಲಿ ಮಾಡ್ಕೊಳ್ಳೋದು. ಹಾಂ, ಫ್ರೈ ಆಗಲಿ. ಬೆಳ್ಳುಳ್ಳಿ ಈಗ ಫ್ರೈ ಆಗ್ತಾ ಇದೆ. ಅದು ಜಾಸ್ತಿ ಫ್ರೈ ಆಗೋದು ಬೇಡ. ಸ್ವಲ್ಪ ನೀರುಳ್ಳಿ. ಇದು ಮಾತ್ರ ಮಾಡಿದ ಕೂಡಲೇ ತಿನ್ಬೇಕಾಗುತ್ತೆ, ಬಿಸಿ ಬಿಸಿಯಾಗಿ ತಿನ್ಬೇಕು. ಹೌದು, ಇಲ್ಲದಿದ್ರೆ ದೋಸೆ ತುಂಬ ಸಾಗಿ ಅನಿಸ್ಬೋದು. ಆಗ್ಬೋದು. ಮತ್ತೆ ಅದರದ್ದು ಟೇಸ್ಟ್ ಚೇಂಜ್ ಬರ್ತದೆ. ಆಮೇಲೆ ನಾವೀಗ ಮಾಡಿದ ತಕ್ಷಣ ತಿಂದರೆ ಅದರ ರುಚಿಯೇ ಬೇರೆ. ದೋಸೆನೂ ನೀವು ಬಿಸಿ ಬಿಸಿ ಮಾಡಿಕೊಟ್ರೆ ಜಾಸ್ತಿ ಕ್ರಿಸ್ಪಿಯಾಗಿ ತಣ್ಣಗಾದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಹೌದು. ಈಗ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಲ್ಟ್. ಆಲ್ರೆಡಿ ದೋಸೆಯಲ್ಲಿ ಈಗ ಹೇಗೂ ಸಾಲ್ಟ್ ಇರ್ತದೆ. ಚೂರು ಇದರ ಮಸಾಲೆಗೆ ಸ್ವಲ್ಪ ಸಾಲ್ಟ್. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಇದಕ್ಕೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಆಯಿಲು ನೀರೆಲ್ಲ ಬಿಟ್ಕೊಳ್ತಾ ಇದೆ. ಯಾವುದು ನಾವು ಕಾಯಲಿಕ್ಕಿಲ್ಲ, ಸಡನ್ಲಿ ಹಾಕ್ತಾ ಹೋಗಬೇಕು. ಸಾಸ್ ಯೂಸ್ ಮಾಡ್ತಾ ಇದ್ದೇನೆ, ಟೊಮೆಟೊ ಸಾಸ್. ಈಗ ಈ ನಮ್ಮ ಬಟನ್ ದೋಸೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೀಗ ನಾನೀಗ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೇನೆ. ಆಪ್ಷನಲ್ ಕ್ಯಾರೆಟ್, ಕ್ಯಾಪ್ಸಿಕಮ್ ಯಾವುದು ನೀವು ಹಾಕೊಳ್ಬೋದು. ಅದು ಹಾಕಿದ್ರೆ ಇನ್ನೂ ಕ್ರಿಸ್ಪಿನೆಸ್ ಕೂಡ ಸಿಗತ್ತೆ. ಹೌದು. ಇದಕ್ಕೀಗ ಖಾರಕ್ಕೆ ಏನು ಬೇಡವಾ? ಬೇಡ, ಖಾಲಿ ಒಂದು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ ಅಷ್ಟೇ. ಖಾರ ಬೇಕಿದ್ದರೂ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಬೋದು. ಇದ್ರೆ ಗ್ರೀನ್ ಚಿಲ್ಲಿ ಹಾಕೊಳ್ಬೋದು. ಓಕೆ, ನಮ್ಮ ಬಟನ್ ದೋಸೆ ಚಿಲ್ಲಿ ರೆಡಿ ಆಯಿತು. ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು, ಟೇಸ್ಟ್ ಮಾಡಬೇಕು. ಓಕೆ, ಬರೀ ದೋಸೆ ಹಾಕೋದು ಮಾತ್ರ ಇದರಲ್ಲಿ ಕೆಲಸವೇ ಹೌದು. ಬಾಕಿದೆಲ್ಲ ಅಂದರೆ ದೋಸೆನೂ ಹೆಚ್ಚಿಗೇನಿಲ್ಲ, ಎಲ್ಲ ರೌಂಡ್ ಮಾಡ್ಕೊಂಡು ಹೋದ್ರೆ ಒಂದು 2-3 ರೌಂಡ್ ಹಾಕಿದರೆ ಆಯಿತು. ಆ ಲೆಕ್ಕದಲ್ಲಿ ಒಂದು 3 ದೋಸೆ ಇದ್ದರೆ ತುಂಬ ಮಾಡ್ಬೋದು ಅಂತೇಳಿ. ಈಗ ರೆಡಿ ಆಗಿದೆ, ಆಫ್ ಮಾಡ್ಕೊಳ್ಳುವ. ಈಗ ನಾವೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳುವ. ಸರ್ವ್ ಮಾಡ್ಕೊಳ್ಳುವ. ಎಸ್. ಅಲಂಕಾರಕ್ಕೂ ಆಗುತ್ತೆ, ಫ್ಲೇವರಿಗೆ ಸಾಕ್ತದೆ. ಸ್ವಲ್ಪ ಮೇಲಿಂದ ಹಾಕೊಳ್ಳುವ. ಈಗ ಸ್ವಲ್ಪ ನಾನು ಮ್ಯಾಗಿ ಮಸಾಲ ಮೇಲಿಂದ ಸಿಂಪಡಿಸ್ತಾ ಇದ್ದೇನೆ ಎಕ್ಸ್ಟ್ರಾ. ಇದರ ಬದಲು ಬೇಕಾದರೆ ಚಾಟ್ ಮಸಾಲನೂ ಹಾಕ್ಕೊಳ್ಬೋದು ನೀವು. ಇದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡ್ತದೆ, ಮ್ಯಾಗಿ ವೆಜ್ ಮಸಾಲ.
ಓಕೆ, ಬಿಸಿ ಬಿಸಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಉಳಿದಿರುವಂಥ ದೋಸೆ ಹಿಟ್ಟಿಂದ ಏನು ಮಾಡೋದಪ್ಪ, ಬರೀ ಒಂದೆರಡು ದೋಸೆ ಆಗುತ್ತೆ, ಯಾರಿಗೆ ಮಾಡಲಿ ಅಂತ ಹೇಳಿದರೆ ಈ ರೀತಿಯಾಗಿ ಮಾಡಿ ಮನೆ ಮಂದಿಗೆಲ್ಲ ಕೊಡ್ಬೋದು. ಸೊ ಹೇಗೆ ತಯಾರಿಸೋದು ಈ ಬಟನ್ ದೋಸಾ ಚಿಲ್ಲಿ ಮತ್ತೊಮ್ಮೆ ನೋಡಿ. ಬಟನ್ ದೋಸಾ ಚಿಲ್ಲಿ ತಯಾರಿಸುವ ವಿಧಾನ. ಮೊದಲು ಕಾದ ತವಾದ ಮೇಲೆ ಚಿಕ್ಕ ಚಿಕ್ಕ ದೋಸೆ ಹುಯ್ದು ಮೇಲಿನಿಂದ ಚಿಲ್ಲಿ ಫ್ಲೇಕ್ಸ್ ಉದುರಿಸಿ ಕಾಯಿಸಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿದು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಟೊಮ್ಯಾಟೊ ಸಾಸ್ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ತಯಾರಿಸಿದ ದೋಸೆ ಹಾಕಿ ಮಗಚಿಕೊಳ್ಳಿ. ಕೊತ್ತಂಬರಿ ಸೊಪ್ಪು, ನೂಡಲ್ಸ್ ಮಸಾಲ ಉದುರಿಸಿ ಸರ್ವ್ ಮಾಡಿ ಬಟನ್ ದೋಸಾ ಚಿಲ್ಲಿ. ಎಸ್ ಮೇಡಮ್, ಸೊ ಫಸ್ಟ್ಗೆ ಗ್ಯಾಸ್ ಇದನ್ನು ಟೇಸ್ಟ್ ನೋಡಿ ಬಿಡುವ. ಹೌದು, ಯಾಕೆಂತ ಹೇಳಿದರೆ ತಣ್ಣಗಾಗೋ ಮುಂಚೆನೇ. ಹೌದು, ತಗೊಳ್ಳಿ ಮೇಡಮ್. ಸೊ ಇದು ಹೀಗೆ ಫುಲ್ಲಾ? ಹಾಂ, ಇದ್ರ ಜೊತೆಗೆ ಟೀ ಕಾಫಿ ಬೇಕು. ಹೌದು. ಯೂಶಲಿ ಉಪ್ಪಿಟ್ಟು ತಿನ್ನುವಾಗ ಏನಾದರೂ ಜೊತೆಗೆ ಟೀ ಕಾಫಿ ಇದ್ರೇ ಚೆನ್ನಾಗಿ. ಹೌದು. ಸೊ ಬೆಸ್ಟ್ ಕಾಂಬಿನೇಷನ್ ಐಶ್ವರ್ಯ KT ಸ್ಪೆಷಲ್ ಟೀ, ಇಲ್ಲಾಂದರೆ ವಿದ್ಯಾ ಕಾಫಿ. ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈವ್ನಿಂಗ್ ಟೀ ಟೈಮ್ಗೂ ಚೆನ್ನಾಗಿದೆ. ಇದು ನೋಡೋಣವಾ? ತುಂಬ ಚೆನ್ನಾಗಿದೆ. ಟೇಸ್ಟ್ ಬಂದಿದೆಯಲ್ಲ ಚಿಲ್ಲಿ. ಆ್ಯಕ್ಚುಲಿ ದೋಸೆ ಸ್ವಲ್ಪ ಕ್ರಿಸ್ಪಿ ಇರುವಾಗಲೇ ತಿನ್ನಬೇಕು. ಹೌದು. ಇದು ಬಿಸಿ ಮಾಡಿ ಕೊಟ್ಟರೆ ಮಾತ್ರ ಚೆನ್ನ, ತುಂಬ ಟೇಸ್ಟ್. ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ. ಹೌದು. ಬಟ್ ಹಾಗೆ ಆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಮಧ್ಯ ಸಿಗ್ತಾ ಇದೆ ಅಲ್ವಾ, ಟೇಸ್ಟಿ ಆಗುತ್ತೆ. ಹೌದು. ವಾವ್, ಸೂಪರ್. ಸೊ ಒಂದು ಸ್ವಲ್ಪ ಏನಾದರೂ ಹಿಟ್ಟು ಉಳಿದಿದೆ ಅಂದರೆ ಏನು ಮಾಡೋದು ಅಂತ ಟೆನ್ಷನ್ ಮಾಡೋ ಬದಲು ಈ ಥರ ಮಾಡಿ, ಈ ರೀತಿಯಾಗಿ ಮಾಡಿ ಕೊಡ್ಬೋದು. ಹೌದು. ಸೂಪರ್ ಮೇಡಮ್. ಸೊ ಏನು ಸ್ಕ್ರ್ಯಾಚಿಂದ ಏನಾದರೂ ಮಾಡಬೇಕು ಅಂತ ಹೇಳ್ತಾರಲ್ಲ, ಸ್ವಲ್ಪ ಏನಾದರೂ ಉಳಿದಿದ್ರೆ ಅದರಿಂದ ಅದು ಬೆಸ್ಟ್ ಒಂದು ಎಕ್ಸಾಂಪಲ್ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ, ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಲಕ್ಕಿ. ಹಾಗೆ ಹೇಳಿದ್ರಿ ಅವಲಕ್ಕಿಯಿಂದ ಮಾಡ್ಬೋದು ಅಂತ. ಬಟ್ ಇದು ಪೇಪರ್ ಅವಲಕ್ಕಿ, ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಅವಲಕ್ಕಿ. ಸೊ ಇದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ. ಹಾಗೆ ಮಾಡೋದಕ್ಕೂ ಚೆನ್ನ. ಇಲ್ಲಿದ್ರೆ ಇದರಿಂದ ಏನಾದರೂ ಒಂದು ಹೊಸದ್ದು ಟ್ರೈ ಮಾಡಿ ನೋಡಿ. ಹೌದು, ನೆಕ್ಸ್ಟ್ ಹಾಗೆ ಮಾಡಿ. ಹಾಗೆ ಎಲ್ಲ ಮಸಾಲಾಸ್ ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ಇನ್ನೇನಾದರೂ ಸ್ಪೆಷಲ್ ರೆಸಿಪಿ ಮಾಡೋಕ್ಕಾಗತ್ತಾ ಅಂತ ಇದರಿಂದ ಕೂಡ ಟ್ರೈ ಮಾಡಿ. ನಾನಾ ಮಸಾಲಾರವರ ಕಿರುಕಾಣೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಧನ್ಯವಾದಗಳು. ಸೊ ಉಪ್ಪಿಟ್ಟು ಅಂತ ಯಾರೆಲ್ಲ ಮುರಿತಾ ಇದ್ರೆ ಈ ರೆಸಿಪಿ ಸೂಪರ್ಬ್ ಆಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ಪಾಕೆಟ್ ಸೇವಿಂಗ್ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.